ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಏಪ್ರಿಲ್ 15ರಂದು ಬೆಳಗ್ಗೆ ದೇವರ ಸನ್ನಿಧಿಯಲ್ಲಿ ಇರಿಸಲಾದ ವಿಷುಕಣಿ ದರ್ಶನದೊಂದಿಗೆ ಭಕ್ತರು ಶ್ರೀದೇವರ ವಿಷು ಹಬ್ಬದ ಉತ್ಸವದಲ್ಲಿ ಪಾಲ್ಗೊಂಡರು. ಬೆಳಗಿನಿಂದಲೇ ದೇವಾಲಯದ ಒಳಾಂಗಣದಲ್ಲಿ ಭಕ್ತ ಸಾಗರ ತುಂಬಿಕೊಂಡಿತ್ತು. ವಿಷು ಹಬ್ಬದ ಹಿಂದಿನ ದಿನ ರಾತ್ರಿ ಚಂದ್ರಮಾನ ಯುಗಾದಿಯ ಪೇಟೆ ಸವಾರಿ ಉತ್ಸವ ನಡೆದ ಬಳಿಕ ಭೂತಬಲಿ ದೇವಾಲಯದಲ್ಲಿ ತಂತ್ರಿಗಳ ನೇತೃತ್ವದಲ್ಲಿ ಪ್ರಾರ್ಥನೆ ನಡೆದ ಬಳಿಕ ಶ್ರೀದೇವರ ಸನ್ನಿಧಿಯಲ್ಲಿ ವಿಷುಕಣಿ ಇರಿಸಲಾಗುತ್ತದೆ. ಪ್ರಾತಃಕಾಲ ಶ್ರೀದೇವರ ಗರ್ಭಗುಡಿಯ ಬಾಗಿಲು ತೆರೆಯುವ ಮೂಲಕ ಭಕ್ತರಿಗೆ ವಿಷುಕಣಿಯ ದರ್ಶನ ನಡೆಯುತ್ತದೆ. ಏಪ್ರಿಲ್ 15ರಂದು ಬೆಳಗ್ಗೆ ಸೌರಮಾನ ಯುಗಾದಿಯ ಪರ್ವ ಸಂದರ್ಭದಲ್ಲಿ ಶ್ರೀದೇವರ ಒಳಾಂಗಣದಲ್ಲಿ ಶ್ರೀದೇವರ ವಿಷು ಹಬ್ಬದ ಉತ್ಸವ ನಡೆಯಿತು. ದೇವಳದ ತಂತ್ರಿ ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿಯವರ ನೇತೃತ್ವದಲ್ಲಿ ಶ್ರೀದೇವರ ವಿಷು ಹಬ್ಬದ ಉತ್ಸವ ನಡೆಯಿತು. ಸೀಮೆಯ ಭಕ್ತರು ಸರದಿಯ ಸಾಲಿನಲ್ಲಿ ಬಂದು ಶ್ರೀದೇವರ ದರ್ಶನ ಪಡೆದು ಉತ್ಸವ ವೀಕ್ಷಿಸಿದರು.